ಬ್ಯಾಂಗ್ಳೂರು ವಿತ್ ಶೋಕ್ತ ಮೂವಿ ಫಸ್ಟ್ ಟೈಮ್ ಎಂಜಾಯ್ ಮಾಡಿದೆ. మెసేజ్ ఉంటుంది రెండు పార్ట్ 1 పార్ట్ 2 రెండే మెసేజ్ ಮಾತೆಲ್ಲ ತುಂಬೋಡು ಜ್ಞಾನ ಪಡಂದಿಲ್ಲ. ನಿನ್ನೆಯಷ್ಟೇ ಬೆಂಗಳೂರಿನ 12 ಚಿತ್ರಮಂದಿರಗಳಲ್ಲಿ ಗಮ್ಜಲ್ ರಿಲೀಸ್ ಆಗಿದೆ. ಮೊದಲ ದಿನದ ಪ್ರದರ್ಶನಕ್ಕೆ ಬೆಂಗಳೂರಿನೆಲ್ಲೆಡೆ ಭರ್ಜರಿಯಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಮನೆ ಮಂದಿಯೆಲ್ಲ ಚಿತ್ರಮಂದಿರಕ್ಕೆ ಕಾಲಿಡ್ತಿದ್ದು ಗಮ್ಜಲ್ಗೆ ಜೈ ಹೋ ಅಂತಿದ್ದಾರೆ. ಫಸ್ಟ್ ಕ್ಲಾಸ್ ಇತ್ತು, ಒಂದು ನಿಮಿಷ ಬೋರ್ ಹಾಕಿ ಥ್ರೂಔಟ್ ಎಂಜಾಯ್ ಮಾಡ್ತಾ ಭಾರಿ ಫಿಲ್ಮ್ ಫಸ್ಟ್ ಕ್ಲಾಸ್ ಆದ ಸೂಪರ್. ಮಾತೆಲ್ಲ ತುಂಬೋಡು ಜ್ಞಾನ ಪಡಂದಿಲ್ಲ. ಒಂದು ನಿಮಿಷ ಬೋರ್ ಹಾಕಿ ಏನೇನು ಸೌತ್ ಇಂಡಿಯಾದಾಗಲೂ ಉಲ್ಲಾರ ಮಾತೆಲ್ಲ ಈ ಫಿಲ್ಮ್ ತೂವಡೆ ಯಾನ್ ಕುಡ್ಲ ಬ್ಯಾಂಗ್ಳೂರು ವಿತ್ ಶೋಕ್ತ ಮೂವಿ ಫಸ್ಟ್ ಟೈಮ್ ತುಳು ಮೂವಿ ಯಾನ್ ಎನ್ನ ಫುಲ್ ಎನ್ನ ಏರಿಯಾಗ ಎನ್ನ ಪೂರ ಗ್ರೂಪ್ ಹಿಂದೂ ಲೈಫ್ ಸಪ್ಪಂತ ಪೂರ ತುಳು ಫಿಲ್ಮ್. ವಿಶೇಷ ಅಂದ್ರೆ ಗಮ್ಜಲ್ ವೀಕ್ಷಿಸಲು ತುಳುವೇತರ ಮಹಿಳಾ ಪ್ರೇಕ್ಷಕಿಯೊಬ್ಬರು ಬಂದಿದ್ರು. ಅವರಂತೂ ಗಮ್ಜಲ್ ವೀಕ್ಷಿಸಿ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ಆನಂದಿಸಿದ್ರು. ಹಾಗಾದ್ರೆ ಗಮ್ಜಲ್ ಚಿತ್ರದ ಬಗ್ಗೆ ಅವರು ಏನಂದ್ರು ಕೇಳ್ಕೊಂಡು ಬರೋಣ. ಸೂಪರ್ ಸೂಪರ್ ಆಯ್ತು. ಮಲನಕ್ಕೆ ಅಲ್ಲಿ ತುಳು ಬರ್ಪೂಜಿ ಹೇಗಾಯ್ತು ಮೇಡಮ್ ಮೂವಿ ನಿಮಗೆ? ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ನಾವು ಕಣ್ಣಲ್ಲೆಲ್ಲ ನೀರು ಮಸ್ತ್ ಎಂಜಾಯ್ ಮಾಡ್ತೀನಿ. ಅಲ್ಲಿ ನಿಜದಲ್ಲಿ ಬರ್ಪೂಜಿ ತುಳು ಅವನಲ್ಲಿ ಯಾರು ಕೇಳಿಲ್ಲ ಬರ್ಪೂಜಿ ನಿಕ್ಕೆ ತುಳು ಅರ್ಥ ಪೂಜಿ ಬಿಡಿಸಿ ಬರ್ಪ ಬಂಡಲ್ಲಿ ಮಸ್ತ್ ಎಂಜಾಯ್ ಮಾಡ್ತಾರೆ. ಇನ್ನು ಫ್ಯಾಮಿಲಿ ಜೊತೆಗೆ ಚಿತ್ರಮಂದಿರಕ್ಕೆ ಬಂದಿರುವ ಪ್ರೇಕ್ಷಕರೊಬ್ರು ಗಮ್ಜಲ್ ಕರೋನಾ ಟೈಮ್ನಲ್ಲಿ ನಿರ್ಮಿಸಿರುವ ಸಿನಿಮಾ ಆಗಿದ್ರೂ ಎಲ್ಲೂ ಬೋರ್ ಆಗಲ್ಲ. ಅತ್ಯುತ್ತಮ ಸಂದೇಶವುಳ್ಳ ಚಿತ್ರವಿದು. ದಯವಿಟ್ಟು ಬೆಂಗಳೂರಿಗರು ಈ ಚಿತ್ರವನ್ನು ವೀಕ್ಷಿಸಿ ಎಂದು ಮನವಿ ಮಾಡಿಕೊಂಡ್ರು. ಹಾಗೆ ನಾನು ಕೂಡ ಪರಿಚಯಸ್ಥರಿಗೆ ಗಮ್ಜಲ್ ವೀಕ್ಷಿಸಲು ಹೇಳ್ತೀನಿ ಎಂದು ಚಿತ್ರಕ್ಕೆ ಪ್ರೋತ್ಸಾಹ ನೀಡಿದ್ರು. ಕಾಮಿಡಿ ಅರ್ಥ ಆಗ್ಬಿಟ್ಟು ಕೊರೋನಾ ಟೈಮ್ ಬಂದಿಲ್ಲ ಮೂವಿ ಬಟ್ ಓಲ್ಲ ಬೋರಿಂಗ್ ಆಗ್ತದೆ ಮೂವಿ. ಐತಲ ಜಾಸ್ತಿ ಒಂದು ಮೆಸೇಜ್ ಉಂಟಂತೆ రెండు పార్ట్ 1 పార్ట్ 2 రెండే మెసేజ్ ఫ్యామిలీ ఇంకా ఫుల్ ఫ్యామిలీ బతుకుతా ఫ్యామిలీ ఇది ఫ్యామిలీ బతుకుతున్న ಮೂವಿ. ಮಂಜಿ ಫಾದರ್ ಸೆಂಟಿಮೆಂಟ್ ಮದರ್ ಸೆಂಟಿಮೆಂಟ್ ಅವು ಕಾರುಡು ಕನೆಕ್ಷನ್ ಮಂತ್ ಕೊಡ್ತಿರೋದು ಲಾಸ್ಟ್ ಮುಟ್ಟಲ್ಲ ಒಂಜಿ ಎಡ್ಡೆ ಮಸ್ತ್ ಎಂಜಾಯ್ ಮಾಡ್ತಾರೆ. ಯಾಕೆ ಬಂದ್ಬಿಟ್ಟು ನಮ್ಮ ಬೆಂಗಳೂರದಾಗ ಪೂರೆಲ್ಲ ಆಯ್ನ ಬರ್ತದೆ ವಾಕಿಸ್ ತೂರೇ ಬಂಡದು ಎಂಕೆಲ್ಲ ಆಯ್ನ ಪ್ರೋಮೋ ಮಾಡ್ಕೊಂಡು ಪತ್ರ ತೆರಿಕೊಂಡು. ಬಹುಮುಖ್ಯವಾಗಿ 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಾಗಿರೋ ಮಹಿಳೆಯೊಬ್ಬರು ತನ್ನ ಫ್ಯಾಮಿಲಿ ಜೊತೆಗೆ ಚಿತ್ರಮಂದಿರಕ್ಕೆ ಬಂದಿದ್ರು. ಅವರು ಈ 20 ವರ್ಷಗಳ ರಾಜಧಾನಿಯ ಬದುಕಿನಲ್ಲಿ ಯಾವತ್ತೂ ಚಿತ್ರಮಂದಿರಕ್ಕೆ ಕಾಲಿಟ್ಟಿರಲಿಲ್ವಂತೆ. ಮೊದಲ ಬಾರಿಗೆ ಗಮ್ಜಲ್ ವೀಕ್ಷಿಸಲು ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ಸಿನಿಮಾವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. In Bangalore, first time in theater, we are enjoyed the movie. Really, we are so ಖುಷಿ ಆಗ್ತದೆ. I'm not ಮನೆಯಲ್ಲಿ ಒಂದು ಎಕ್ಸ್ಪ್ರೆಸ್ ಮಾಡ್ತಾರೆ ಒಂದು ಜಾಸ್ತಿ ಖುಷಿ ಆಗೋದು. ರಿಯಲಿ ಗ್ರೇಟ್ ಇನ್ ಬ್ಯಾಂಗ್ಳೂರ್. ಎಸ್, ಕೇಳಿದ್ರಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಿತ್ರದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಸ್ಯದ ಜೊತೆಗೆ ಉತ್ತಮ ಸಂದೇಶ ಚಿತ್ರದಲ್ಲಿದೆ ಎಂದು ಹೇಳ್ತಿದ್ದಾರೆ. ತುಳು ಬಾರದೇ ಇರೋರು ಕೂಡ ಚಿತ್ರಮಂದಿರಕ್ಕೆ ಆಗಮಿಸಿ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ಆನಂದಿಸುತ್ತಿದ್ದಾರೆ. ಒಳ್ಳೆಯ ಸಿನಿಮಾ ವೀಕ್ಷಿಸಲು ಭಾಷೆಯ ಬೇಲಿ ಯಾಕೆ ಬೇಕು? ಬೆಂಗಳೂರಿನ ಸದಾಭಿರುಚಿಯ ಪ್ರೇಕ್ಷಕರು ಗಮ್ಜಲ್ ಚಿತ್ರವನ್ನು ವೀಕ್ಷಿಸಿ ಆನಂದಿಸ್ತಾರೆ ಎನ್ನುವ ಭರವಸೆ ನಮಗಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.